ಓರ್ವ ಮುಖ್ಯ ಅತಿಥಿಗಳು ಬಹಳ ಹೃದಯವಂತರು ಪ್ರೀತಿವಂತರು ಆದಂತಹ ನಲ್ಮೆಯ ಶ್ರೀಯುತ ರಾಬರ್ಟ್ ಡಿ ಸಿಲ್ವರ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಬಿಗ್ ಸ್ಟೋರ್ ಸೂಪರ್ ಬಜಾರ್ ಸಂಸ್ಥೆಯ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಾವು ಅವರನ್ನ ಕಾಯ್ತಾ ಇದ್ದೇವೆ. ಅದೇ ರೀತಿ ಸೋಜಾ ಇವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶ್ರೀಯುತ BR ರಾಕೇಶ್ ರವರು, ಅವರಿಗೂ ಕೂಡ ಬಿಗ್ ಸ್ಟೋರ್ ಸಂಸ್ಥೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಶೀರ್ ಮುಂಡೋಳಿ ಬಹುಶಃ ವೇದಿಕೆ ಬರಲಿಲ್ಲ, ದಯವಿಟ್ಟು ಬರಬೇಕು. ಅದೇ ರೀತಿ ಡಾಕ್ಟರ್ ನಜೀಬ್ ಬೆಹಜಾದ್ ಮೊಹಮ್ಮದ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಶ್ರೀಯುತ ಮೊಹಮ್ಮದ್ ಇಸ್ಮಾಯಿಲ್ BS, ಜನರಲ್ ಸೆಕ್ರೆಟರಿ ಆಫ್ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ಇವರನ್ನು ಕೂಡ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾ ಅವರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮೌಲಾನಾ MA ಇಬ್ರಾಹಿಂ ದಾರಿಮಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಶ್ರೀಯುತ ಹಮೀದ್ ರವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ ಶ್ರೀಯುತ SK ಅಬ್ದುಲ್ ಖಾದರ್ ಹಾಜಿ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಗೌರವಿಸಲಿಕ್ಕಿದೆ. ಗುರುವರ್ಯರಾದಂತಹ ಶ್ರೀಯುತ ಹಸೈನರ್ ಅವರು ಕೂಡ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೂಗುಚ್ಛವನ್ನ ನೀಡ್ತಾ ಇದ್ದಾರೆ. وشفيعنا وهدينا المصطفى محمد صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. لم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. فاتحة العقد ومن شر حاسد إذا حسد. اللهم وصل وبلغ ثواب ما قرأناه من القرآن العظيم وما صليناه وما سلمناه إلى حضرة نبينا وشفيعنا وحبيبنا المصطفى محمد صلى الله عليه وسلم. جميع ساداتنا الأنبياء والأولياء والعلماء والشهداء والنجباء والصديقين والصالحين. اللهم إنا نسألك متمثلين بهم أن تجعلنا وأهلنا بركة تامة كما باركت على عبادك الصالحين. اللهم أحسن عاقبتنا في الأمور كلها وأجرنا من خزي الدنيا وعذاب الآخرة. حسبنا الله ونعم الوكيل ونعم المولى ونعم النصير. غفرانك ربنا وإليك المصير. ربنا عليك توكلنا وإليك ولا تكلنا إلى أنفسنا طرفة عين أو أقل من ذلك. اللهم الراحمين وصلى آله وصحبه أجمعين. سبحان ربك رب العزة عما يصفون وسلام على المرسلين. السلام عليكم. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಸಮಾರಂಭದ ದುಆವನ್ನು ನೆರವೇರಿಸಲು ನಮ್ಮ ಉಳ್ಳಾಳ ತನಲಾದ
ಪೂರಾ ಚಾನಲ್ ಅವರು ಬರಬೇಕಿತ್ತು. ಕಾರಣಾಂತರವಾಗಿ ಅವರಿಗೆ ಸಮಯಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಮ್ಮ ಉಸ್ತಾದ್ ಇಬ್ರಾಹಿಂ ಅವರು ದುಆ ನೆರವೇರಿಸಿದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲ ಗಣ್ಯ ಅತಿಥಿಗಳೇ, ಆಹ್ವಾನಿತರೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಬಜಾರ್ ಎಂಬ ನೂತನ ಮಳಿಗೆಯನ್ನು ಉದ್ಘಾಟಿಸಲು ನಾನು ಬಹಳ ಸಂತೋಷ ಪಡುತ್ತೇನೆ, ಬಹಳ ಹೆಮ್ಮೆ ಪಡುತ್ತೇನೆ. ಯಾಕೆಂದರೆ ಇದರ ಮಾಲೀಕರಾದ ಅಬ್ದುಲ್ ಹಮೀದ್ ಅವರು ನನ್ನ ಬಹಳ ಆತ್ಮೀಯರು. ಇವರು ಬಹಳ ಕಠಿಣ ಪರಿಶ್ರಮದಿಂದ ಮತ್ತು ಅರ್ಪಣಾ ಮನೋಭಾವದಿಂದ ಮತ್ತು ಆತ್ಮವಿಶ್ವಾಸದಿಂದ ಮೇಲೆ ಬಂದವರು. ಯಾವುದೇ ಕೆಲಸವನ್ನು ಅವರು ವಹಿಸಿದರೂ ಬಹಳ ಪ್ರಾಮಾಣಿಕತೆಯಿಂದ ಮಾಡುವ ವ್ಯಕ್ತಿ. ಅವರ ಈ ಎಲ್ಲ ಗುಣಗಳಿಂದ ಬದುಕಿನಲ್ಲಿ ತುಂಬ ಯಶಸ್ವಿಯನ್ನು ಅವರು ಕಂಡಿದ್ದಾರೆ. ಈ ಒಂದು ಇಂದು ಉದ್ಘಾಟನೆಗೊಂಡ ಈ ಸೂಪರ್ ಬಜಾರ್ ಸಹ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ನಾನು ಅಲ್ಲಾಹ್ನಲ್ಲಿ ಪ್ರಾರ್ಥಿಸ್ತೇನೆ. ಇವರು ಮೊದಲು ನಮ್ಮ ಯನಪಯ ವಿಶ್ವವಿದ್ಯಾಲಯ ಸ್ವಚ್ಛತಾ ವಿಭಾಗ ಹೌಸ್ ಕೀಪಿಂಗ್ ಜವಾಬ್ದಾರಿ ವಹಿಸಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರ ಈ ಹೊಸ ಉದ್ಯಮ ಪ್ರಾರಂಭಿಸಿದ್ದಕ್ಕೆ ಅವರಿಗೆ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ನಮ್ಮ ಮಳಿಗೆ ಗುಣಮಟ್ಟದ ವಸ್ತು ಪರಿಸರದ ಗ್ರಾಹಕರಿಗೆ ದೊರಕಿ ಅವರ ವಿಶ್ವಾಸವನ್ನು ಅವರು ಉಳಿಸಿಕೊಳ್ಳಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಅಲ್ಲಾಹ್ನ ಕೃಪೆಯಿಂದ ಈ ಉದ್ಯಮ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂದು ಅಬ್ದುಲ್ ಹಮೀದ್ ಅವರ ಕುಟುಂಬಕ್ಕೆ, ಅವರ ಸಿಬ್ಬಂದಿ ವರ್ಗಕ್ಕೆ ಅಲ್ಲಾಹ್ ಉತ್ತಮ ಆರೋಗ್ಯ, ಸುಖ, ಸಂಪತ್ತು ಎಂದು ಪ್ರಾರ್ಥಿಸಲು ನಾನು ಅಲ್ಲಾಹ್ನಲ್ಲಿ ಪ್ರಾರ್ಥಿಸಿ, ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಹಮೀದರಿಗೂ, ಅವರ ಸಿಬ್ಬಂದಿ ವರ್ಗದವರಿಗೂ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ನಾಡಿದ್ದಾರೆ ಸರ್, ನಿಮ್ಮ ಅವರಿಗೆ ನೀಡಿದಂತಹ, ತಾವು ನೀಡಿದಂತಹ ಸಾಕಷ್ಟು ಆ ನೆರವುಗಳಿರ್ಬೋದು, ನೀವು ಬೆನ್ನೆಲುಬಾಗಿ ನಿಂತು ಅವರನ್ನ ಪ್ರೋತ್ಸಾಹಿಸಿದ್ದಿರ್ಬೋದು, ಅವರಿಗೆ ನೀವು ಸದಾ ಬೆನ್ನ ಹಿಂದೆ ನಿಂತು ಸಾಕಷ್ಟು ಅವಕಾಶಗಳನ್ನು ನೀಡಿದ್ದಾಗಿರ್ಬೋದು, ಎಲ್ಲವನ್ನು ಕೂಡ ಹಮೀದ್ ಸರ್ ಸದಾ ನೆನಪಿಸ್ತಾ ಇರ್ತಾರೆ. ಅವರ ಪರವಾಗಿ ನಾನು ನಿಮಗೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಇವೆಂಟ್. ಈಗ ನಮ್ಮೊಂದಿಗೆ ಮಾತಾಡ್ಲಿಕ್ಕಿದ್ದಾರೆ ಶ್ರೀಯುತ ರಾಬರ್ಟ್ ಡಿಸಿಲ್ವಾರ್ ಅವರು, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್. ದಯವಿಟ್ಟು ತಮ್ಮ ಒಂದೆರಡು ಮುತ್ತಿನಂತ ಮಾತುಗಳಿಗಾಗಿ ವೇದಿಕೆಗೆ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದಾರೆ. ಒಮ್ಮೆ ಜೋರಾಗಿ ನಿಮ್ಮ ಪ್ರೀತಿಯ ಚಪ್ಪಾಳೆಯಿಂದ ಅವರನ್ನ. ಅಬ್ದುಲ್ ಹಮೀದ್ ಅವರು ಮನಸ್ಸು ಮಾಡಿ ಇವತ್ತು ಈ ಸ್ಟೋರ್ ಉದ್ಘಾಟನೆಗೊಂಡಿದೆ. ಅಥವಾ ಪಾರ್ಟ್ನರ್ ಆಗಲಿಕ್ಕೆ ಸದಾ ರೆಡಿ ಇದ್ದೇವೆ. ಹಾಗೆ ನಾವು ಸಿಟಿ ಬೆಳೆಯುವಾಗ ನಮ್ಮದು ಕಾಂಟ್ರಿಬ್ಯೂಷನ್, ಎಕಾನಮಿಕಲ್ ಗ್ರೋತಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತೇಳಿ ಆಶ್ವಾಸನೆ ಕೊಡ್ತಾ ಈ ಅವಕಾಶ ಕೊಟ್ಟ ಅಬ್ದುಲ್ ಹಮೀದ್ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಉಪಸ್ಥಿತರುವಂತಹ ಗಣ್ಯರೇ ಹಾಗೂ ಇಂದು ಕಾರ್ಯಕ್ರಮದಲ್ಲಿ ನೆರವೇರಿಸಿದ ಮಾನ್ಯರೇ, ನಾವು ಕೆನರಾ ಬ್ಯಾಂಕ್ ಪರವಾಗಿ ನಮ್ಮ ಅಬ್ದುಲ್ ಹಮೀದ್ ಅವರಿಗೆ ಈ ಯೂನಿಟ್ ಆರಂಭಿಸಲು ಒಂದು ಸಣ್ಣ ಮೊತ್ತದ ಸಾಲವನ್ನು ನೀಡಿದ್ದೇವೆ. ನಮಗೂ ತುಂಬ ಹೆಮ್ಮೆ ಆಗ್ತಾ ಇದೆ. ಒಂದು ಮಂಗಳೂರು ಶಾಖೆಯಿಂದ ಹೀಗೆ ನಮಗೆ ಅಬ್ದುಲ್ ಹಮೀದ್ ಅವರು ನಮ್ಮ ಎಕ್ಸಿಸ್ಟಿಂಗ್ ಒಬ್ಬರು ಕಸ್ಟಮರ್ ಮೂಲಕ ಪರಿಚಯ ಆದರು. ಆಗ ನಾನು ಅವರ ಈ ಯೂನಿಟ್, ಅವರ ಶಾಪು ಎಲ್ಲವನ್ನೂ ವಿಸಿಟ್ ಮಾಡಿದಾಗ ತುಂಬ ಸಂತೋಷ ಆಯಿತು. ಒಂದು ಸಣ್ಣ ಇವರ ಶಕ್ತಿನಗರ ಒಂದು ಶಾಪ್ನಲ್ಲಿ ಎಷ್ಟು ಚೆನ್ನಾಗಿ ನಡೆಸಿದ್ರೆ ಅತ್ಯಂತ ಸಂತೋಷ ಆಯಿತು. ನಾನು ಇಮಿಡಿಯೇಟ್ಲಿ ನೋಡಿದ ಕೂಡಲೇ ಹೇಳಿದೆ, ಇದು ಖಂಡಿತ ನಾವು ಬ್ಯಾಂಕಿಂದ ನಮ್ಮ ಸಹಕಾರವನ್ನು ನೀಡ್ತೀವಿ ಅಂತೇಳಿ. ಅದೇ ಥರ ಇವತ್ತು ಈ ಯೂನಿಟ್ ಸೆಟಪ್ ಆಗಿರೋದು ನೋಡಿದರೆ ತುಂಬ ಸಂತೋಷ ಆಗ್ತದೆ. ನಾವು ಕೊಟ್ಟಂತಹ ಸಾಲ ತುಂಬ ಸಣ್ಣ ಮಟ್ಟದ್ದಿರ್ಬೋದು, ಆದರೆ ಇಲ್ಲಿ ಅತ್ಯಂತ ಉತ್ತಮವಾಗಿ ದೇರಳಕಟ್ಟೆಯ ಪರಿಸರದಲ್ಲಿ ಅದು ಇನ್ನೂ ಸಂತೋಷ. ಅಂದರೆ ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲೇ ಬಂದಿದೆ. ಹಾಗಾಗಿ ಇದು ಇಲ್ಲಿನ ಸಾರ್ವಜನಿಕರಿಗೂ ಅತ್ಯಂತ ಉಪಯೋಗ ಬರುವಂಥ ಶಾಪ್ ಆಗುವ ಥರ ತೋರ್ತಾ ಇದೆ. ಹಾಗಾಗಿ ನಾನು ಅವರಿಗೆ ನಮ್ಮ ಕೆನರಾ ಬ್ಯಾಂಕ್ ಪರವಾಗಿ ಶುಭಕಾಮನೆಯನ್ನು ಹಾರೈಸುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಉಡುಪರ್ ಅವರಿದ್ದಾರೆ, ನಂದಿನಿಯ
ಎಲ್ರಿಗೂ ನಮಸ್ಕಾರ. ಇಂತಹ ಪ್ರದೇಶದಲ್ಲಿ ಸೂಕ್ತ ಜಾಗದಲ್ಲಿ ನಮ್ಮ ಎಲ್ಲ ಗ್ರಾಹಕರಿಗೆ ಅತ್ಯಂತ ಪ್ರಿಯವಾದ ಹಾಲಿನ ಉತ್ಪನ್ನಗಳು, ಮೊಸರು, ಸುಮಾರು 145 ನಮೂನೆಯ ಪ್ರಾಡಕ್ಟ್ಸ್ ಇದೆ. ಅದನ್ನು ಹಮೀದ್ರು ತಮ್ಮ ಬಿಗ್ ಸ್ಟೋರಲ್ಲಿ ನಮಗೆ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ಇದು ನಂದಿನಿಯ ಬೆಳವಣಿಗೆಗೆ ಹಾಗೂ ಅವರ ಬೆಳವಣಿಗೆಗೂ ಸಹಕಾರಿಯಾಗಿದ್ದು. ಯಾಕೆಂದರೆ ನಿಮ್ಮ ಗಮನಕ್ಕೆ ಹೇಳ್ತೇನೆ, ಸುಮಾರು ದಕ್ಷಿಣ ಕನ್ನಡ ಮತ್ತು ಉಡುಪಿಯ 1.5 ಲಕ್ಷ ರೈತರು ಹಾಲು ಬೆಳೆದು ಅದನ್ನು ಮಂಗಳೂರು, ಉಡುಪಿ ಅಂತ ಜಾಗದಲ್ಲಿ ಪ್ರೊಸೆಸ್ ಮಾಡಿ ಇಮಿಡಿಯೇಟ್ ಆಗಿ ನಾವು ನಮ್ಮ ಸ್ಟೋರ್ಸ್ಗಳಲ್ಲಿ ಇಡ್ತಾ ಇದ್ದೇವೆ. ಅದನ್ನು ನೀವು ಅತ್ಯಂತ ಪ್ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ದಿನಪ್ರತಿ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು. ಬಹುಶಃ ನಿಮ್ಮ ಈ ಪ್ರೀತಿ ಚಿರಸ್ಥಾಯಿ ಆಗಿರಲಿ. ಇದರಿಂದಾಗಿ ನೇರವಾಗಿ ಯಾರಿಗೂ ಮಧ್ಯವರ್ತಿಗಳಿಗೆ ಹೋಗದೆ ಯಾರು ರೈತರು ಬೆಳೀತಾರೆ, ಹೈನುಗಾರರು, ಅವರಿಗೆ ನೀವು ಕೊಟ್ಟ ದುಡ್ಡು ಪಾಸ್ ಆಗ್ತದೆ. ಬಹುಶಃ ಈ ಯೋಜನೆಗೆ ನಮಗೆ ದೇರಳಕಟ್ಟೆಯಲ್ಲಿ ಅಬ್ದುಲ್ ಹಮೀದ್ ಅವರು ಬಿಗ್ ಸ್ಟೋರ್ ಮುಖಾಂತರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ನಂದಿನಿ ಉತ್ಪನ್ನಗಳನ್ನು ಮಾರೋದ್ರ ಜೊತೆಗೆ ಅವರೆಲ್ಲ ವಹಿವಾಟುಗಳು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ವಿಲ್ಫ್ರೆಡ್ ಡಿಸೋಜರ್ ಅವರಿದ್ದಾರೆ. ಪ್ರೆಸಿಡೆಂಟ್ ಮುನ್ನೂರು ಈ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಬಹಳ ಬ್ಯುಸಿ ಇರುವ ವ್ಯಕ್ತಿ. ಸ್ಟೇಟಸ್ ಅಲ್ಲಿ ಹಮೀದ್ ಅವರ ಸ್ಟೇಟಸ್ ಅಲ್ಲಿ ನೋಡಿದೆ, ತುಂಬಾ ಖುಷಿ ಆಯಿತು. ಎಲ್ಲ ಉತ್ಪನ್ನಗಳು ಕೂಡ ಮನೆಗೆ ಸಿಗುವಂತ ಉತ್ಪನ್ನಗಳು ಅದರಲ್ಲಿದೆ. ಅದರಲ್ಲಿ ಪ್ರತ್ಯೇಕವಾಗಿ ನಂದಿನಿಯ ಪ್ರಾಡಕ್ಟ್ಗಳು ಆ ಸ್ಟೇಟಸ್ ಅಲ್ಲಿ ನೋಡೋದು ತುಂಬಾ ಖುಷಿ ಆಯ್ತು ನನಗೆ. ಈ ಪ್ರಾಡಕ್ಟ್ಗಳು ಪ್ರತಿಯೊಂದು ಪರಿಸರದಲ್ಲಿ ಮನೆಗೆ ಎಲ್ಲರಿಗೂ ಕೂಡ ಒಂದು ಕೆಲಸ ಬಿಟ್ಟು ಹೋಗುವಾಗ ಬಿಗ್ ಸ್ಟೋರ್ ಒಳಗೆ ಹೋದಾಗ ಎಲ್ಲ ಐಟಮ್ ಆ ಮನೆಯಲ್ಲಿ ಬ್ಯಾಗಲ್ಲಿ ಹಾಕ್ಕೊಂಡು ಜನರು ಕೊಂಡೋಗ್ಲಿಕ್ಕೆ ಇನ್ನು ಬಿಗ್ ಸ್ಟೋರ್ ಒಳ್ಳೆಯ ಒಂದು ಹತ್ತಿರ ಆಯಿತು ಅಂತ ಹೇಳಿ ನಾನು ಎಣಿಸ್ತೇನೆ. ಇಲ್ಲಿ ಪರಿಸರದಲ್ಲಿ ಎಲ್ಲಿ ಸೂಪರ್ ಬಜಾರ್ ಇಲ್ಲ, ಅಂದರೆ ದೇರ್ಲಾಟೆಗೆ ಹೋಗಬೇಕು, ಇಲ್ಲಾದರೆ ಕುತ್ತಾರ ಜಂಕ್ಷನ್ಗೆ ಹೋಗಬೇಕು. ಇಲ್ಲಿಯ ಹತ್ತಿರ ಪರಿಸರದ ಜನರಿಗೆ ಇದೊಂದು ಒಳ್ಳೆಯ ಬಿಗ್ ಸ್ಟೋರು ಆಗಿದೆ ಅಂತ ನನಗೆ ಖುಷಿ ಆಗ್ತದೆ. ಇವತ್ತು ನಾನು ಕೂಡ ಈ ಎನಪೈ ಸಂಸ್ಥೆಯಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಹಾಗೂ ನನ್ನ ಮಿಸಸ್ ಕೂಡ ಹಮೀದ್ ಅವರ ಇದರಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ನಮ್ಮ ಫ್ಯಾಮಿಲಿಯೇ ಏನಪ್ಪಲ್ಲಿ ಕೆಲಸ ಮಾಡ್ತಿದ್ದೇವೆ. ಹಾಗೂ ಈ ಎಲ್ಲ ಕೆಲಸ ಮಾಡುವವರ ಕಷ್ಟ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಸುಲಭ ರೀತಿಯಲ್ಲಿ ಕೈಗೆ ಎಟುಕುವ ಒಂದು ರೀತಿಯ ರೇಟಲ್ಲಿ ಈ ಬಿಗ್ ಸ್ಟೋರಲ್ಲಿ ಅವರಿಗೆ ಸಿಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನು ಉದ್ದೇಶಿಸಿ ಹಿರಿಯ ಗುರುಗಳು ಒಂದೆರಡು ಮಾತನ್ನ ಹೇಳಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹಮೀದ್ ಅವರು ಬಹಳ ಒಳ್ಳೆಯ ಮನಸ್ಸಿನವರು. ಯಾಕೆಂದರೆ ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಹೇಳಿದರೆ, ನಾನು ಒಂದು ಮಾತು ಹೇಳಿದರೆ ಸಾಕು ಅಷ್ಟರಲ್ಲಿಗೆ ನಮಗೆ ಸಹಾಯ ಬಂದು ಬಿಡ್ತಿತ್ತು. ಅಂಥ ಒಳ್ಳೆಯ ಮನಸ್ಸಿನವರು ಇಂಥದ್ದೊಂದು ಬಿಗ್ ಸ್ಟೋರ್ ಓಪನ್ ಮಾಡಿದ್ದಾರೆ ದೇರ್ಲಹಟ್ಟಿಯಲ್ಲಿ. ಇದು ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಹಾರೈಸ್ತೇನೆ. ಅವರ ಒಳ್ಳೆಯ ಮನಸ್ಸಿಗೆ ಅವರಿಗೆ ದೇವರನ್ನು ಒಳ್ಳೆಯದನ್ನು ಕರುಣಿಸಲಿ ಎಂದು ಹಾರೈಸ್ತಾ, ಮುಂದೆ ಕೂಡ ಇನ್ನೂ ಬೇರೆ ಕಡೆ ಆಗುವಂತೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ನನ್ನನ್ನು ಕರೆದು ನನ್ನ ವೇದಿಕೆಯಲ್ಲಿ ಇಷ್ಟು ಗೌರವ ಕೊಟ್ಟದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಸೃಷ್ಟಿ ಮಾಡಿಕೊಟ್ಟಂತಹ ಶ್ರೀಯುತ ಹಮೀದ್ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಜೊತೆಗೆ ನಮ್ಮ ಅತಿಥಿಗಳಿಗೆ ಅವರು ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಕೊಟ್ಟು ಅವರಿಗೆ ಏನಾದ್ರೂ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಮಾತ್ರ ಅವರು ಕೆಲಸವನ್ನು ಕೊಡುವ ಉದ್ದೇಶವನ್ನು ಇಟ್ಕೊಂಡಿದ್ರು. ಸ್ವತಃ ಲಾಭ ಮಾಡಿ ಹೋಗುವ ಅಂತಹ ಮನಸ್ಥಿತಿ ಅವರದಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ಹೇಳಿದಾಗೆ ನನಗೆ 2 ಮಕ್ಕಳಿರೋದು ಸಾಕು ಮಾರೆ, ದೇವರು ಕೊಟ್ಟಿದ್ದಾನೆ ಅಂತ. ಬೇಕಾದಷ್ಟು ಕೊಟ್ಟಿದ್ದಾನೆ, ಅವರಿಗೆ ಸಾಕು, ನನ್ನ ಕುಟುಂಬಕ್ಕೆ ಸಾಕು, ನನಗೆ ಇನ್ನು ಹೆಚ್ಚು ಕೂಡಿಟ್ಟು ಬಾಳುವಂತ ಅವಶ್ಯಕತೆ ಇಲ್ಲ. ಕೊರೋನಾ ಬಂದಾಗೆಲ್ಲ ನೋಡಿದಿರಿ ಯಾರೆಲ್ಲ ಹೇಗೆಲ್ಲ ಹೋಗಿದ್ದಾರೆ ಅಂತ. ಸೊ ಅದನ್ನು ಅವರು ನೆನ್ಪಿಟ್ಕೊಂಡು ಕೆಲಸಗಾರರ ಆ ಶ್ರಮವನ್ನು ಅವರು ಗುರುತಿಸ್ತಾ ಇರುವಂತಹದ್ದು ನಾನು ವೈಯಕ್ತಿಕವಾಗಿ ನೋಡಿದಂತವ. ಸೊ ಆ ಕಾರಣಕ್ಕಾಗಿ ಈ ಒಂದು ವಿಷಯವನ್ನು ಹೇಳ್ತಾರೆ. ನಿಮ್ಮೆಲ್ಲರ ಪ್ರೀತಿಯ ದುವಾ, ಆಶೀರ್ವಾದ, ಪ್ರಾರ್ಥನೆ ಅವರ ಜೊತೆಗೆ ಇರ್ಲಿ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಪ್ರೀತಿಯಿಂದ ಬಂದಿದ್ದೀರಿ. ನನಗೆ ತುಂಬಾ ಒಂದು ಸಹಕಾರ ಕೊಟ್ಟು ನನ್ನ ಒಂದು ಯಾಕೆ ತಮ್ಮನ ಪ್ಲೇಸಲ್ಲಿ ಅವರು ನಿಂತು ಎಲ್ಲವನ್ನು ಮಾಡಿದ್ದಾರೆ. ಅದೇ ರೀತಿ ರ್ಯಾಕಿನವರು, ಬೇರೆ ಅಬುಬಕ್ಕರ್ ಇದ್ದಾನೆ, ಅಬುಬಕ್ಕರ್ ನಮಗೆ ತುಂಬ ಸಹಕಾರ ಮಾಡಿದ್ದಾನೆ. ಮಸ್ತ್ ತುಂಬ ಜನ ನಮ್ಮ ಕೆಲಸದವರು ಇಲ್ಲಿ ಚೇಟ ಇದ್ದಾರೆ. ಸೊ ಚೇಟ ಅಂತ ರಾತ್ರಿ ಆಗಲು ನಿಂತು ನನಗೆ ತುಂಬ ಸಹಕಾರ ಮಾಡಿದ್ದಾರೆ ಚೇಟ. ಸೊ ಅವರಿಗೆ ಎಲ್ಲರಿಗೂ ನಾನು ಈ ಇದರಲ್ಲಿ ನಾನು ಧನ್ಯವಾದ ಹೇಳ್ತೇನೆ. ಏಕೆಂದರೆ ನಾನು ಕೆಲಸದವರನ್ನು ಯಾವಾಗೂ ನಾನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಜೀವನ ಎಂಬುದು ಪ್ರಾರಂಭವಾಗುವುದೇ 4 ಜನ ಕೆಲಸವರು ಇದ್ದಾಗ ಮಾತ್ರ. ಆಗ 5 ಜನ ಆಗಬೇಕಾದರೆ ಆ 4 ಜನರ ಸಹಕಾರ ಇದ್ದರೆ ಮಾತ್ರ 5 ಜನಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಭಾವನೆ ಇರುವ ನಾನು. ಹಾಗಾಗಿ ನಾನು ಮರೆತು ಹೋದೆ. ಅವರಂತ ನಾನು ತುಂಬ
ಹಾಗೂ ಇಲ್ಲಿ MC ಮಾಡಿದಂಥ ಕಲಾಕಾರ್ ಇವೆಂಟ್ಸ್ನ 3 ದಿನ ಅವರು ರೋಡ್ ಶೋ ಮಾಡಿದ್ದಾರೆ ನಮಗಾಗಿ. ಸೊ ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ಎಲೆಕ್ಟ್ರಿಷಿಯನ್ ಅವರಿಗೆ, ಕ್ಯಾಮರಾಮ್ಯಾನ್ಗೆ ಮತ್ತು ಯಾರೆಲ್ಲ ಇದ್ದಾರೆ ಎಲ್ಲರಿಗೂ, ಯಾರು ಮರೆತು ಹೋದರೆ ಕ್ಷಮಿಸಿಬಿಡಿ, ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಕ್ಯಾಟ್ರಿಂಗ್ ಸರ್ವಿಸ್ ಮಾಡಿದವರಿಗೂ ಸಹ ನನ್ನ ಧನ್ಯವಾದಗಳು.
ಮಾರ್ಕೆಟ್ ಹೇಳಿದಾಗೆ ಸೂಪರ್ ಮಾರ್ಕೆಟನ್ನು ಓಪನ್ ಮಾಡಿದ್ದೇವೆ. ಆಲ್ರೆಡಿ ನಮ್ಮದೊಂದು ಶಕ್ತಿನಗರದಲ್ಲಿದೆ. ಅದರಲ್ಲಿ ನಮಗೆ ಒಳ್ಳೆಯ ಅಲ್ಲಿ ಇದಾದ ಮೇಲೆ ಅಂದರೆ ಒಳ್ಳೆಯ ಡೆವಲಪ್ಮೆಂಟ್ ಆದ ಮೇಲೆ ಜನಗಳ ಡಿಮಾಂಡಿಗಾಗಿ ನಾವು ಇಲ್ಲಿ ಬಂದದ್ದು ನಿಜವಾಗಿಯೂ. ಯಾಕಂದರೆ ಇಲ್ಲೇ ಜನಗಳು ನೀವು ಇಲ್ಲಿ ಮಾಡಬೇಕು ನನ್ನಿಂದ ಸಾಧಾರಣ 1 ವರ್ಷದಿಂದ ನನ್ನ ಹಿಂದೆ ಬಿದ್ದಿದ್ದರು ಈ ಊರಿನವರು ಮತ್ತು ನನ್ನ ಕೆಲವು ಫ್ರೆಂಡ್ಸ್ಗಳೆಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಸ್ಮಾಲ್ ಇದರಲ್ಲಿ ಮಾಡುವಂಥ ಬರುವಾಗ ಇಲ್ಲೇ ಒಂದು ವಾತಾವರಣ ನೋಡುವಾಗ ನಾವು ಅದನ್ನು ಒಂದು ಒಳ್ಳೆಯ ಒಂದು ಹೈಜಿನಿಕ್ ಆಗಿ ಒಳ್ಳೆಯ ಒಂದು ಇದರಲ್ಲಿ ನಾವು ಮಾಡಿದ್ದೇವೆ. ಸೊ ಇಲ್ಲೇ ಜನಗಳಿಗೆ ತುಂಬ ಲಾಭ ಉಂಟು. ಯಾಕಂದರೆ ಕೆಲವರು ನನ್ನ ಹತ್ರ ಹೇಳ್ತಾ ಇದ್ದರು, ಯಾರು ಮರ ಶಕ್ತಿನಗರಿಗೆ ಬರುವುದು, ಸೊ ನೀವು ಇಲ್ಲಿಂದ ನಾನು ಮಾಡಿದೆ ನಮಗೆ ಆಗ್ತಾಯಿತ್ತು, ಅಷ್ಟು ಕಸ್ಟಮರ್ ಡಿಮಾಂಡ್ ಇತ್ತು. ಸೊ ಅವರಿಗೆ ಸಹ ಒಂದು ಈಸಿ ಆಯಿತು. ಇನ್ನು ನಮ್ಮ ಇಲ್ಲೇ ಪ್ಲ್ಯಾನ್ ಅಂತ ಹೇಳಿದರೆ ಇಲ್ಲಿ ಜಾಸ್ತಿಯಾಗಿ ಕೆಲಸಕ್ಕೆ ಹೋಗುವವರು ಅವರಲ್ಲಿದ್ದಾರೆ. ಸೊ ಅವರಿಗೆ ಏನು ಸಹಕಾರ ಮಾಡಲಿಕ್ಕೆ ಆಗ್ತದೆ ನಮ್ಮ ಸೂಪರ್ ಮಾರ್ಕೆಟಿನಿಂದ, ಅದು ಸಹ ನಮ್ಮ ಒಂದು ಪ್ಲ್ಯಾನ್ ಇದೆ. ಹಾಗಾಗಿ ನಿಮ್ಮೆಲ್ಲ ಸಹಕಾರ ಬೇಕು. ಹೇಗೆ ಯಾವ ರೀತಿ ನಾವು ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ನಾವು ಸಕ್ಸಸ್ ಆದೆವು ಅದೇ ರೀತಿ ಹೋಪ್ಸಲ್ಲಿ ಇಲ್ಲಿ ಬಂದಿದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಇದ್ದರೆ ನಮಗೆ ಖಂಡಿತವಾಗಿ ನಾವು ಇಲ್ಲಿ ಸಹ ಒಳ್ಳೆಯ ಹೆಸರನ್ನು ತೆಗೆಯಬಹುದು ಅಂತ ನಮಗೆ ಭರವಸೆ ಇದೆ. ಈ ಸೂಪರ್ ಮಾರ್ಕೆಟ್ ಇಲ್ಲಿಯ ಕಾನ್ಸೆಪ್ಟೇ ಒಂದು ರೀತಿಯ ಒಂದು ಹೊಸ ಕಾನ್ಸೆಪ್ಟ್. ಅಂದರೆ ಈಗ ಜನಗಳು ಮಾಲ್ಗೆ ಹೋಗ್ತಾರೆ, ಕೆಲವರು ಹೇಳ್ತಾರೆ ನಮಗೆ ಡಿ ಮಾರ್ಟ್, ಕೆಲವರು ಹೇಳ್ತಾರೆ ನಮಗೆ ಬಿಗ್ ಬಜಾರ್, ಕೆಲವರು ಹೇಳ್ತಾರೆ ನಮಗೆ ಮಾರ್ಟ್, ಕೆಲವರು ಹೇಳ್ತಾರೆ ನಮಗೆ ಬಿಗ್ ಬಜಾರ್, ಕೆಲವರು ಹೇಳ್ತಾರೆ ನಮಗೆ ಅಂಥದ್ದೆಲ್ಲ ಕೆಲವರು ಹೇಳ್ತಾರೆ. ಸೊ ನನ್ನಷ್ಟಿಗೆ ನಾನು ಥಿಂಕ್ ಮಾಡಿದೆ, ಯಾಕೆ ನಾವೊಂದು ಹೊಸತು ಕೊಡಬಾರದು ಜನಗಳಿಗೆ. ಯಾವ ರೀತಿ ಒಂದು ಹೊಸತರಲ್ಲಿ ಒಂದು ಜನಗಳಿಗೆ ಕೈ ಎಟುಕೋ ದರದಲ್ಲಿ ನಮಗೆ ಕೊಡಲಿಕ್ಕೆ ಆಗ್ತದೆ ಅಂತ ನಾನು ಒಂದು ಸ್ಟಡಿ ಮಾಡಿದಾಗ ನನಗೆ ಒಂದು ಐಡಿಯಾ ಬಂತು. ನನ್ನ ಸೂಪರ್ ಮಾರ್ಕೆಟ್ನೊಳಗೆ ಬಂದರೆ ಅವನಿಗೆ ಒಂದು ಸೈಡಲ್ಲಿ ಅವನಿಗೆ ಗ್ರೋಸರಿ ಐಟಮ್ಸ್ಗಳೆಲ್ಲ ಸಿಗ್ತದೆ, ಯಾವುದೆಲ್ಲ ಗ್ರೋಸರಿ ಸಿಗ್ತದೆ. ಸೊ ಗ್ರೋಸರಿಯಲ್ಲಿ ಏನು ಸ್ಪೆಷಲೈಸ್ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಸೂಪರ್ ಬಜಾರಲ್ಲಿ ನಮಗೆ ಇಷ್ಟಕ್ಕೆ ಸಿಗ್ತದೆ, ಕಮ್ಮಿಗೆ ಸಿಗ್ತದೆ ಅಂತೇಳಿ. ಸೊ ನಾನು ಸ್ಟಡಿ ಮಾಡಿದೆ, ಯಾಕೆ ನಮಗೆ ಸಹ ಅದೇ ರೀತಿ ಕೊಡಲಿಕ್ಕೆ ಆಗ್ತದಾ ಅಂತ ನೋಡುವಾಗ ಅದು ಹತ್ತಿರ ನಮಗೆ ಅದು ಅದೇ ಅವರ ರೇಂಜಲ್ಲಿ ನಮಗೆ ಕೊಡಲಿಕ್ಕೆ ಸಾಧ್ಯ ಉಂಟಂತಾಯಿತು. ಸೊ ಅದಕ್ಕಾಗಿ ನಾವು ಗ್ರೋಸರಿ ಅಂತ ಒಂದು ಸೆಕ್ಷನ್ ಓಪನ್ ಮಾಡಿದೆವು. ಆಮೇಲೆ ಸೂಪರ್ ಮಾರ್ಕೆಟಲ್ಲಿ ಕೆಲವೆಲ್ಲ ಎಮರ್ಜೆನ್ಸಿ ಜನಗಳಿರ್ತಾರೆ, ಅಂದರೆ ಅವರಿಗೆ ಟೈಮ್ ಇರೋದಿಲ್ಲ. ಸೊ ಅವರಿಗೆ ಈ ಪ್ಯಾಕೆಟಲ್ಲಿ ಇರೋದು ಕೈಗೆ ತೆಗೆದು ಅವರಿಗೆ ಇಮಿಡಿಯೇಟ್ ತೆಗೆದು ಹಾಕುವಂಥ ವಸ್ತುಗಳು ಯಾವುದುಂಟು ಅದನ್ನು ಸಹ ಸೆಕ್ಷನ್ ಮಾಡಿದೆವು. ಆಮೇಲೆ ಕೆಲವರು ನೋಡಿ ಮೊಬೈಲ್ಗೆ ಅಲ್ಲಿ ಇಲ್ಲಿ ಹುಡುಕೋಕೆ ಹೋಗ್ತದೆ. ಸೊ ನಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ಗೆ ಬಂದರೆ ಮೊಬೈಲ್ ಸೆಕ್ಷನ್ಸ್ ಅವರಿಗೆ ಸಿಗ್ತದೆ. ಸೊ ಎಲೆಕ್ಟ್ರಿಕಲ್ ಐಟಮ್ ಬಲ್ಬ್ ಬೇಕು, ಅದು ಬೇಕು, ಎಲೆಕ್ಟ್ರಿಕ್ ಅಂಗಡಿ ಹುಡುಕಬೇಕು, ಅದು ಅಗತ್ಯ ಇಲ್ಲ, ಇಲ್ಲಿ ಸಿಗ್ತದೆ. ಸೊ ಹೌಸ್ ಕೀಪಿಂಗ್ ಐಟಮ್ಸ್ ಬೇಕಾದರೆ ಪ್ರತಿ ಒಂದು ಹೌಸ್ ಕೀಪಿಂಗ್ ಐಟಮ್ಸ್ ನಮ್ಮ ಇಲ್ಲಿ ಸಿಗ್ತದೆ. ಯಾಕಂದರೆ ನಾವು ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದರಿಂದ ಸೊ ಜನಗಳಿಗೆ ಕೈಗೆಟುಕೋ ದರದಲ್ಲಿ ಇಲ್ಲಿ ಸಿಗ್ತದೆ. ಸೊ ಎಲ್ಲ ಹೌಸ್ ಕೀಪಿಂಗ್ ಪ್ರಾಡಕ್ಟ್ ನಮ್ಮಲ್ಲಿ ಸಿಗ್ತದೆ, ಪ್ಲಾಸ್ಟಿಕ್ಕಿಂದ ಹಿಡಿದು ಎಲ್ಲ ಸಿಗ್ತದೆ. ಅಷ್ಟೇ ಎಲ್ಲ ಸ್ಟೇಷನರೀಸ್, ಇದು ಸ್ಟೂಡೆಂಟ್ಸ್ ಏರಿಯಾಸ್. ಇದು ಅಂದರೆ ಇಲ್ಲಿಂದ ಸಾಧಾರಣ 1-2-3 ಕಿಲೋಮೀಟರ್ವರೆಗೆ ಸ್ಟೂಡೆಂಟ್ಸ್ ಏರಿಯಾಸ್ ಇರೋದು. ಸೊ ಅವರಿಗೇನು ನಾವು ಕೊಡ್ಬೋದು ಅಂತ ನೋಡುವಾಗ ಅವರಿಗೆ ನಾವು ಜೆರಾಕ್ಸ್ನ ಫೆಸಿಲಿಟಿ ಕೊಡ್ಬೋದು. ಆಮೇಲೆ ಸ್ಟೇಷನರಿಯಲ್ಲಿ ತುಂಬ ಕಡಿಮೆ ಕೊಡ್ಬೋದು, ಇಲ್ಲದ್ರೆ ಅವರಿಗೆ ಎಲ್ಲಿ MRPಯಲ್ಲೇ ಇದು ಮಾಡಲಿಕ್ಕೆ ಹೋಗ್ಬೋದು. ಹಾಗಾಗಿ ಸ್ಟೇಷನರಿ ಮತ್ತು ಜೆರಾಕ್ಸ್ ನಾನು ಅವರನ್ನು ನೋಡಿ ಅವರಿಗೆ ಒಂದು ಉಪಕಾರ ಆಗಲಿ ಅಂತ ಇದರೊಳಗೆ ಇಟ್ಟಿದ್ದೇವೆ. ಆಮೇಲೆ ಇದರಲ್ಲಿ ಫ್ಯಾನ್ಸಿ ಇದೆ ನೋಡಿ, ಫ್ಯಾನ್ಸಿಯಲ್ಲಿ ಸಹ ನಾವು ತುಂಬ ಕಡಿಮೆ ದರಕ್ಕೆ ಫ್ಯಾನ್ಸಿಯಲ್ಲಿ ಇಟ್ಟಿದ್ದೇವೆ. ಯಾಕಂದರೆ ನಾವು ಈ ಮಾಲ್ಗೆ ಇಲ್ಲಿಗೆ ಹೋದರೆ ಬ್ರ್ಯಾಂಡೆಡ್ಗೆ ಹೋಗೋ ಜನಗಳಿಗೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಫ್ಯಾನ್ಸಿ ಅಷ್ಟು ಸಹ ಅಲ್ಲಿಗೆ ಸಹ ಇದರಲ್ಲಿ ಇಟ್ಟಿದ್ದೇವೆ. ಸೊ ಅಂದರೆ ನಿಮಗೆ ಅಂತ ಹೇಳಿದ್ರೆ ಇದೊಂದು ಹೊಸ ಒಂದು ಕಾನ್ಸೆಪ್ಟ್. ಅಂದರೆ ಇದರೊಳಗೆ ಬಂದರೆ ನಿಮ್ಗೆ ಪ್ರತಿಯೊಂದು ಸಿಗ್ತದೆ. ಅದೆಲ್ಲ ಆಯಿತು. ಆಮೇಲೆ ನಿಮಗೆ ಬೇಕು ಕೆಲಸ, ನನ್ನ ಮನೆಗೆ ಅರ್ಜೆಂಟ್ ಕ್ಲೀನಿಂಗ್ ಬೇಕಂತ ಒಂದು ಕಾಲ್ ನಮ್ಮ ಸೂಪರ್ ಮಾರ್ಕೆಟ್ ಮಾಡಿದರೆ ಸಾಕು, ನಮ್ಮ ಟೀಮ್ ಇರ್ತದೆ, ನಿಮ್ಮ ಮನೆಯನ್ನು ಬಂದು ಕ್ಲೀನ್ ಮಾಡಿ ಬರ್ತದೆ. ಅದು ಎಲ್ಲೂ ಯಾವ ಸೂಪರ್ ಮಾರ್ಕೆಟಲ್ಲಿ ಅದು ಇಲ್ಲ. ಸೊ ಅದು ಸಹ ಇದರಲ್ಲಿ ಒಂದು ಹೊಸ ಇದು. ಸೊ ಹಾಗಾಗಿ ಮುಂದಕ್ಕೆ ನಾವು ಕೆಲವು ಹಾರ್ಡ್ವೇರ್ ಐಟಮ್ ಇಡುವಂಥ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಯಾಕಂದರೆ ಹಾರ್ಡ್ವೇರಲ್ಲಿ ಎಮರ್ಜೆನ್ಸಿ ಬೇಕಾದ್ದು. ಸೊ ಇದರೊಳಗೆ ಬಂದರೆ ನಿಮಗೆ ಎಲ್ಲವೂ ಸಿಗ್ತದೆ ಒಂದೇ ಕಡೆ, ಒಳ್ಳೆಯ ರೇಟು, ಒಳ್ಳೆಯ ಸರ್ವಿಸ್ ಕೊಟ್ಟು ನಿಮಗೆ ನಾವು ಪ್ರತಿಯೊಂದು ವ್ಯವಸ್ಥೆಯನ್ನು ಇಲ್ಲಿ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಡೋರ್ ಡೆಲಿವರಿ ಕೊಡ್ತೇವೆ ಅಂತ ಹೇಳಿದ್ದೀರಿ, ಅಂದರೆ ಹೇಗೆ, ಎಷ್ಟು ಕಿಲೋಮೀಟರ್ವರೆಗೆ? ಡೋರ್ ಡೆಲಿವರಿ ಅಂತ ನಾವು ಈಗ ಇದಕ್ಕೆ ಒಂದು ಆ್ಯಪ್ ಇದು ಮಾಡ್ತೇವೆ. ಸೊ ಆ್ಯಪಲ್ಲಿ ಯಾರು ಆರ್ಡರ್ ಹಾಕಿದ್ದಾರೋ ಅವರಿಗೆ ನಾವು ಸರೌಂಡಿಂಗ್ ಒಂದು 10-15 ಕಿಲೋಮೀಟರ್ವರೆಗೆ ನಾವು ಅವರಿಗೆ ಫ್ರೀ ಇದರಲ್ಲಿ ನಾವು ಕೊಡ್ತೇವೆ. ಅಂದರೆ ಲಿಮಿಟ್ ಅವರಿಗೆ ಪರ್ಚೇಸ್ ಇರ್ತದೆ, 500 ರುಪೀಸ್ ಏನೋ ಇರ್ತದೆ. ಸೊ ಅದಕ್ಕಿಂತ ಕಡಿಮೆ ಆದರೆ ಅವರು ಡೆಲಿವರಿ ಚಾರ್ಜ್ ಕೊಡಬೇಕಾಗ್ತದೆ. ಮತ್ತು ಇಲ್ಲಿ ಒಂದು 4 ಕಿಲೋಮೀಟರ್ ಒಳಗೆ ಆದರೆ ನಾವು ಫ್ರೀಯಾಗಿ ನಾವು ಕೊಡ್ತೇವೆ ಅವರಿಗೆ. ಅವರ ಆ್ಯಪಲ್ಲಿ ಆರ್ಡರ್ ನಮಗೆ ಕೊಟ್ಟರೆ ಆಯಿತು. ಮತ್ತು ಇನ್ನೊಂದು ಹೇಳಿದರೆ ಈ ನಂದಿನಿ ಪ್ರಾಡಕ್ಟನ್ನು ನಾವು ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದೇವೆ. ಸೊ ನಂದಿನಿ ಪ್ರಾಡಕ್ಟ್ ಸಹ ಅವರಿಗೆ ಡಿಸ್ಕೌಂಟಲ್ಲಿ ನಾವು ಕೊಡ್ತೇವೆ. ಮತ್ತು ಸದ್ಯಕ್ಕೆ ನಾವು ಹೊಸ ಒಂದು ಪ್ಯಾಕೇಜ್ ಕೊಡ್ತೇವೆ. ಅಂದರೆ ನಾವು ಬ್ರೆಡ್ ಬೇಕರಿ ಐಟಮ್ಸ್ ನಮ್ಮಲ್ಲಿದೆ. ಸೊ ಯಾರಾದರೂ ಮನೆಗೆ ಒಂದು ಹೊಸ ಒಂದು ಕಾನ್ಸೆಪ್ಟ್ ನಾವು ತಗೊಂಡಿದ್ದೇವೆ. ಯಾಕೆಂದರೆ ಒಂದು ಮನೆಗೆ ಹಾಲು ಎಲ್ಲರಿಗೂ ಬೇಕು, ಬ್ರೆಡ್ ಬೇಕು. ಸೊ ಅದಕ್ಕೆ ಒಂದು ಹಾಲಿನ ಜೊತೆಗೆ ಬ್ರೆಡ್ ಕೊಡುವಂಥ
ಮನೆಗೆ ಬೆಳಗಿನ ಟೈಮಲ್ಲಿ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಸದ್ಯಕ್ಕೆ ಅದನ್ನು ಸರಿ ಇದು ಮಾಡ್ತೇವೆ. ಮತ್ತು ಈಗ ನಮ್ಮ ಸೂಪರ್ ಮಾರ್ಕೆಟ್ ಕೆಲವರಿಗೆ ಈಗ ನಾವೀಗ ಸ್ಟಾರ್ಟ್ ಮಾಡಿದಷ್ಟೇ, ನಾವೀಗ ಒಂದು ವಾರ ನಮಗೆ ಸ್ವಲ್ಪ ಸೆಟ್ ಮಾಡಲಿಕ್ಕೆ ಬೇಕಾಗ್ತದೆ. ಸೆಟ್ ಆದ ತಕ್ಷಣ ನಾವು ಜನಗಳಿಗೆ ಯಾವ ರೀತಿ ನಾವು ಡಿಸ್ಕೌಂಟ್ ಕೊಡಲಿಕ್ಕೆ ಆಗ್ತದೆ, ಜನಗಳಿಗೆ ಏನು ಬೆನಿಫಿಟ್ ಕೊಡಲಿಕ್ಕೆ ನಾವು ಸ್ಟಡಿ ಮಾಡಿದ ಮೇಲೆ ನಮ್ಮ ಎಲ್ಲ ಔಟಮ್ ಸಾಫ್ಟ್ವೇರ್ ಎಂಟರ್ ಆದ ಮೇಲೆ ನಾವು ಹೊಸ ಒಂದು ಆಫರನ್ನು ನಾವು ರಿಲೀಸ್ ಮಾಡ್ತೇವೆ.